ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ. ಈಗ ಗಂಟೆ ಎಷ್ಟು ಗಂಟೆ ಆಯ್ತು? ಸಂಜೆ 5 ಗಂಟೆ ಆಯ್ತು. ಆಗ ನನಗೆ ಗುಡ್ಡೆಗೆ ಬರ್ತಿರೋ ನೆನಪಾಯಿತು. ಗುಡ್ಡೆಗೆ ಸುಮ್ಮನೆ ಬಂದದ್ದು, ಆಗ ನನಗೆ ನೆನಪಾಯಿತು ಇದು ಇನ್ನೊಬ್ಬರ ಗುಡ್ಡೆ, ಅವರೆಲ್ಲ ಬಂದ್ರೆ ನಮ್ಮನ್ನು ಓಡಿಸಬಹುದು. ಯಾಕೆ ಬಂದಂತ ಹೇಳ್ತೇನೆ. ಇವತ್ತು ನಾವು ಗೇರು ಹಣ್ಣಿನ ಬಗ್ಗೆ ಸ್ವಲ್ಪ ಮಾತಾಡೋ. ಗೇರು ಹಣ್ಣಿಗೆ ಕೆಲವು ರೀತಿಯ ಹೆಸರುಂಟು. ನಮ್ಮೂರಿನಲ್ಲಿ ತುಳುವಿನಲ್ಲಿ ಬೀಜದ ಪರ್ದ ಅಂತಾರೆ, ಕನ್ನಡದಲ್ಲಿ ಗೇರು ಹಣ್ಣು ಅಂತಾರೆ. ಈ ಮಂಗಳೂರು ಉಪ್ಪಿನಂಗಡಿ ಏರಿಯಾದಲ್ಲೆಲ್ಲ ಉಬ್ಬರ್ ಅಂತ ಹೇಳ್ತಾರಲ್ಲ, ಆ ಏರಿಯಾದಲ್ಲಿ ಇದನ್ನು ಗೋಂಕು ಅಂತಾರೆ, ಕೆಲವು ಏರಿಯಾದಲ್ಲಿ ಗೋಂಕು ಅಂತಾರೆ. ಅದರಲ್ಲಿ ಮಲಯಾಳದಲ್ಲಿ ಅಂಡಿ ಅಂತಾರೆ, ಮತ್ತೊಂದು ಹೇಳ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಕ್ಯಾಶನಟ್ ಫ್ರೂಟ್ ಅಂತಾರೆ. ಅದೇ ರೀತಿ ಬೊಬ್ಬೆ ಹಾಕಿದ್ವರ, ಬೊಬ್ಬೆ ಹಾಕಿದ್ರೆ ಅವರು ಬಂದ್ರೆ ನಮ್ಮನ್ನು ಓಡಿಸಬಹುದು. ಮೆಲ್ಲ ಹೋಗ್ಬೇಕು. ನಮ್ಮ ಸೂರ್ಯನ ಹೋಗ್ತಾ ಇದ್ದಾನೆ, ಮನೆಗೆ ಹೋಗ್ತಾ ಇದ್ದಾನೆ. ಅವನು ಹೋಗೋ ಮೊದಲು ನಾವು ಕೊಯ್ದು ಹಾಕ್ಬೇಕು. ಯಾರಾದ್ರೂ ಬಂದ್ರೆ ನಮ್ಮನ್ನು ಓಡಿಸಬಹುದು ಪಕ್ಕ. ಈ ಬೀಜದ ಬೀಜ ಉಂಟಲ್ಲ ಅದಕ್ಕೆ ಸ್ವಲ್ಪ ಒಳ್ಳೆ ರೇಟ್ ಉಂಟು. ಈ ಒಂದು ಗೇರು ಹಣ್ಣಿನ ಬೀಜಕ್ಕೆ ಒಳ್ಳೆ ರೇಟ್ ಉಂಟು, 120 ರೂಪಾಯಿ ಉಂಟು. ಈಗ ನಾವು ಬೀಜ ಹಣ್ಣನ್ನು ಕೊಯ್ಲಿಕ್ಕೆ ಬಂದದ್ದು, ಬಂದ್ರೆ ನಮ್ಮನ್ನು ಓಡಿಸಬಹುದು. ಇನ್ನೊಬ್ಬರ ಗುಡ್ಡೆ ಮೆಲ್ಲ ಹೋಗ್ಬೇಕಾಯ್ತಾ? ಯಾರಾದ್ರೂ ಇದ್ರೆ ನೋಡಾಯ್ತಾ? ಆಯ್ತಾ? ಸೌಂಡು ಮಾಡಬೇಡ ಮರ, ಮೆಲ್ಲ ಮೆಲ್ಲ. ಯಾರಾದ್ರೂ ಹೀಗೆ ಹೋಗಿದ್ರೆ ಅಂತ ಕಮೆಂಟ್ ರೀತಿಯಲ್ಲಿ ಹೇಳಿ ಆಯ್ತಾ? ಸೌಂಡ್ ಎಲ್ಲ ಮಾಡಬೇಡಿ. ಇದು ಇನ್ನೊಬ್ಬರ ಗುಡ್ಡೆ, ಓಡಿಸಿದ್ರೆ ಮತ್ತೆ ನಮ್ಮ ಕುಂಡೆಯ ಚೋಳಿ ಹೋಗ್ಬಹುದು, ಚೋಳಿ ಎಲ್ಲ ಹೋಗ್ಬಹುದು. ಮೆಲ್ಲ ಮೆಲ್ಲ, ಸೌಂಡ್ ಮಾಡಬೇಡಿ. ಹಾಯ್ ಫ್ರೆಂಡ್ಸ್, ನಮಗೆ ಗುಡ್ಡೆಗೆ ಬಂದಾಯ್ತು. ಇದು ಗೇರು ಹಣ್ಣಿನ ಮರ. ಝೂಮ್ ಮಾಡಿ ತೋರಿಸ, ನನ್ನನ್ನು ತೋರಿಸಬೇಡ. ಇದು ಗೇರು ಹಣ್ಣು ಆಗುವ ಹೂ. ಇದು ತುಂಬಾ ಆಕಾಶದಲ್ಲಿ ಮುಗಿಲು ಬಂದ್ರೆ ಇದು ಹೋಗ್ತದೆ. ಇದರಲ್ಲಿ ತುಂಬಾ ಹೂ ಉಂಟು. ಇದರಲ್ಲಿ 2-3 ಎಲ್ಲ ಆಗ್ತದೆ ಗೇರು ಹಣ್ಣು. ಈ ಗೇರು ಹಣ್ಣಿಗೆ ಭಯಂಕರ ಫೇಮಸ್ ನಮ್ಮೂರಲ್ಲಿ. ಈ ವರ್ಷ ಸ್ವಲ್ಪ ಗೇರು ಹಣ್ಣು ಎಲ್ಲ ಇದು ಕಡಿಮೆ ಆಗಿದೆ. ಈಗ ಇವತ್ತು 120 ರೂಪಾಯಿ ಕಿಲೋಕ್ಕೆ ಉಂಟಂತ ಕಾಣ್ತದೆ. ಅವತ್ತೆಲ್ಲ ನಾವು ಬ್ಲೋಕಿಗೆ ಹೋಗಿ, ಅದು ಬೇರೆ ವಿಷಯ, ಅದು ಬಿಡಿ. ಸೌಂಡ್ ಮಾಡಬೇಡ, ಸೌಂಡ್ ಒಂದು ಮಾಡಬೇಡ. ಬಾ 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 ಬಾ. ಹೂ ತೋರಿಸಿದೆ ನಿಮ್ಗೆಲ್ಲರಿಗೆ, ಹೂ ತೋರಿಸಾಯ್ತು. ಗೇರು ಹಣ್ಣಿನ ಬಗ್ಗೆ ಹೂ ತೋರಿಸಾಯ್ತು. ಅದೇ ರೀತಿ ಇದು ಗೇರು ಹಣ್ಣು, ಇದು ಚಿಕ್ಕ, ಇದು ಇದರ ಫ್ರೂಟ್. ಇದು ಮಾರಾಟ ಆಗುದು. ಇದರಿಂದ ಜ್ಯೂಸ್ ಎಲ್ಲ ಮಾಡ್ತಾರೆ. ಒಂದು ಬಟ್ಟಿ ಇಳಿಸಿಕೆ ಅಂತ ಗೊತ್ತುಂಟು ನಿಮಗೆ, ಅದು ಇಲ್ಲಿಗಲು ಆದ್ರೂ ಸಹ ಹೇಳಿದ್ದು. ನೋಡಿ, ಇದು ಬೀಜ. ಸರಿ ನೋಡಿ ತೋರಿಸ. ಅವ್ರ ಬಂದ್ರೆ ಓಡಿಸಬಹುದು, ಚೋಳಿಯಲ್ಲಿ ಹೋಗ್ಬೋದು. ಇದು ಬೀಜ. ಮತ್ತೆ ಇದರ ಹಣ್ಣು ಇಲ್ಲಿ ಒಂದು ಬೀಜ ಸ್ವಲ್ಪ ದೊಡ್ಡದಾಗಿದೆ ನೋಡಿ. ಇದಕ್ಕೆ ಹಳೆ ಹೆಸರಿತ್ತು ತುಳುವಿನಲ್ಲಿ, ಬೊಡ್ಡ ಹಣ್ಣು ಎಲ್ಲ ಹೇಳ್ತೇವೆ. ನೋಡಿ, ಇದು ಬೀಜ, ಚಿಕ್ಕ ಬೀಜ. ಇದು ಹಣ್ಣು, ಇದು ಎಲ್ಲರಿಗೂ ಗೊತ್ತಿರ್ಬೋದು. ಬೇಗ ಕೊಯ್ದು ರಪ್ಪ ಹೋಗುವ. ಇದು ಇನ್ನೊಬ್ಬರ ಗುಡ್ಡೆ, ಬಂದ್ರೆ ನಮ್ಮನ್ನು ಪಕ್ಕ ಓಡಿಸಬಹುದು. ನೋಡಿ, ಹೂವಲ್ಲಿ ನೋಡು, ಅದನ್ನು ಝೂಮ್ ಮಾಡಿ ತೋರಿಸಿ. ಅದನ್ನ ಹೇಗೆ ಕೊಯ್ದು ಮಾರೆ ನಾವು, ಅದು ಅಂಡ ಆಗಿದೆ. ಅದನ್ನ ನನಗೆ ತಿನ್ಬೇಕು. ಹೇಗೆ ಕೊಯ್ದ ಸ್ವಲ್ಪ ಅಲ್ಲಿ ಕಾಣದೆ, ಯಾರಾದ್ರೂ ಬಂದ್ರೆ ನಮ್ಮನ್ನು ಓಡಿಸಬಹುದು. ಆಯ್ತಾ? ನಮಗೆ ಬೀಜ ಬೇಕು, ಬೀಜನ ಹಣ್ಣು ಬೇಕು, ಒಂದು ಹಣ್ಣು ಬೇಕು. ಯಾರಾದ್ರೂ ನೋಡಾಯ್ತಾ? ಇದ್ರೆ ನೋಡಾಯ್ತಾ? ಆಯ್ತಾ? ಹಾಯ್ ಫ್ರೆಂಡ್ಸ್, ಬಳ್ಳೆಗೆ ಹೋಗಿ ಕೊಯ್ದಾಯ್ತು. ಒಂದು ಕೊಯ್ದದು. ಇದು ಬೀಜ, ಇದಕ್ಕೆ ಮಾರಾಟ ಆಗೋದು. ಇದು 120 ಕಿಲೋಗೆ ಎಲ್ಲ ಉಂಟು, ಎಲ್ಲರಿಗೂ ಗೊತ್ತಿರ್ಬೋದು. ಒಮ್ಮೆ ಬ್ಯಾಕ್ ಹೋಗು, ಸೌಂಡ್ ಮಾಡಬೇಡ, ಮೆಲ್ಲ ಹೋಗ್ಬೇಕು, ಮೆಲ್ಲ ಮೆಲ್ಲ. ಇದನ್ನು ಹೀಗೆ ಪಿಂಟಿಸ್ಬೇಕು. ಇದನ್ನು ಪಿಂಟಿಸುವ ಒಂದು ಇದುಂಟು, ನೋಡಿ ತೋರಿಸ್ತೇನೆ. ಇದು ಗೇರು ಹಣ್ಣು. ಇದನ್ನು ಪಿಂಟಿಸ್ಲಿಕ್ಕೆ ಒಂದು ಐಡಿಯಾ ಉಂಟು. ಈ ರೀತಿ ಪಿಂಟಿಸ್ಬೇಕು. ಪಿಂಟಿಸಿದ್ರೆ ಬೀಜ ಸಪರೇಟ್ ಆಯಿತು. ಇದು ನಮಗೆ ಬೇಡ. ಯಾರಾದ್ರೂ ಬಂದ್ರೆ ನಮ್ಮನ್ನು ಓಡಿಸಬಹುದು. ನಮಗೆ ಬೇಕಾದ ಇದು ಯಾವ ರೀತಿಯಲ್ಲಿ ಟೇಸ್ಟ್ ಉಂಟು ಅದನ್ನು ನೋಡುವ. ನನ್ನ ಚಡ್ಡಿ ಹೊಟ್ಟೆ ಹಾಕಿದ ಇಲ್ಲ, ತೋರಿಸಿ ಬೇಡ ಮರ. ಇದನ್ನು ತುಂಬಾ ತಿನ್ಲಿಕ್ಕೆ ಬಾರದು. ಬ್ರೋ ತುಂಬಾ ತಿನ್ಲಿಕ್ಕೆ ಬಾರದು, ಯಾಕಂದ್ರೆ ತುಂಬಾ ತಿಂದ್ರೆ ಭಯಂಕರ ಬೆವರ್ತದೆ ಇದು. ಯಾರೋ ಇದ್ದಾರೆ ಅಲ್ಲಿ, ಓನರ್ ಅಂತ ಕಾಣ್ತದೆ. ಮೆಲ್ಲ ಕೊಯ್ಯ, ನನಗೆ ಬೇಕು. ಒಳ್ಳೆ ಚೀಪ್ ಉಂಟು ಅದು. ತೋರಿಸ. ಹಾಯ್ ಫ್ರೆಂಡ್ಸ್, ನಮ್ಮ ಬೀಜವನ್ನು ಇಲ್ಲಿ ಹಾಕಿದ್ರೆ, ಓನರ್ ಕೇಳಿದ್ರೆ ಕಾಮೆಂಟ್ ಇದ್ರೆ ಹೇಳಿ.
ಈ ಜಾಗ ಓನರ್ ನೋಡದೆ ನಾವು ಗೇರು ಹಣ್ಣೆಲ್ಲ ಕೊಯ್ದಾಯ್ತು. ಇದರಲ್ಲೊಂದು ಐಟಮ್ ಮಾಡೋ ಬನ್ನಿ. ಚಿಕ್ಕ ನಾವು ಮಾಡಿದ ಐಟಮ್ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ನೋಡಿ, ಕಟ್ ಮಾಡಿ ಸ್ವಲ್ಪ ಉಪ್ಪು ತಗೊಳ್ಬೇಕು. ಉಪ್ಪು ಇದರಲ್ಲಿ ಉಪ್ಪು ಉಂಟು, ಉಪ್ಪು ಮಾಡಿ ಒಮ್ಮೊಮ್ಮೆ ಜಾಸ್ತಿ ಆಗಿದೆ. ಉಪ್ಪು ಜಾಸ್ತಿ ಆಗಿದೆ ಬ್ರೋ. ಬೇಡ. ಹಾಯ್ ಫ್ರೆಂಡ್ಸ್, ಗೇರು ಹಣ್ಣೆಲ್ಲ ಕೊಯ್ದಾಯ್ತು. ಈಗ ನಾವು ಮನೆಗೆ ಹೋಗುವ. ಯಾರಾದ್ರೂ ಬಂದ್ರೆ ನಮ್ಮನ್ನು ಓಡಿಸ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿವರೆಗೆಲ್ಲರಿಗೆ ಬೈ ಬೈ.